ಸುಮಾರು 40 ವರ್ಷಗಳಿಗೂ ಮಿಕ್ಕಿ ಅತ್ಯಂತ ಕಿರಿದಾದ ರಸ್ತೆಯಲ್ಲಿ ಜನರು ಅನಿವಾರ್ಯವಾಗಿ ಓಡಾಟ ನಡೆಸುತ್ತಿದ್ದರು. ಮಳೆಗಾಲ ಸಂದರ್ಭ ಈ ಮಣ್ಣಿನ ರಸ್ತೆ ಕೆಟ್ಟು ಹೋಗಿ ಓಡಾಟ ನಡೆಸಲು ಕಷ್ಟವಾಗುತ್ತಿತ್ತು. ಈ ರಸ್ತೆಯನ್ನು ವಿಸ್ತರಿಸಬೇಕು, ಸುಸಜ್ಜಿತ ರಸ್ತೆ ನಿರ್ಮಿಸಬೇಕು ಎಂಬ ಕನಸು ಸ್ಥಳೀಯರದಾಗಿತ್ತು. ಇದೀಗ ಈ ಕನಸು ನನಸಾಗಿದೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಇಂಟರ್ಲಾಕ್ ಅಳವಡಿಸಲಾಗಿದೆ ಹಾಗೂ ಸ್ಥಳೀಯ ನಿವಾಸಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ವಿಸ್ತರಿಸಲಾಗಿದೆ. ಇದರ ಉದ್ಘಾಟನೆಯು ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಯಿತು. ಅಂದಾಗೆ ಈ ರಸ್ತೆ ಯಾವುದು? ತಪ್ಪದೆ ವೀಕ್ಷಿಸಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 26ನೆಯ ದೇರೆಬೈಲ್ ನೈಋತ್ಯ ವಾರ್ಡಿನ ಚಿಲಿಂಬಿಗುಡ್ಡೆ ಹಿತ್ಲು ಪ್ರದೇಶದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಂಪರ್ಕಿಸುವ ರಸ್ತೆಯನ್ನು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಬ್ರಹ್ಮಶ್ರೀ ನಾರಾಯಣ ಗುರು ಗುಡ್ಡೆ ಹಿತ್ಲು ಶ್ರೀ ಪಂಚಲಿಂಗೇಶ್ವರ ರಸ್ತೆಯ ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು, ರಸ್ತೆಯನ್ನು ವಿಸ್ತರಿಸಲು ಸ್ಥಳೀಯ ನಿವಾಸಿಗಳು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಟಿಡಿಆರ್ ಮೂಲಕ ಭೂಮಿಯ ದುಪ್ಪಟ್ಟು ಮೌಲ್ಯವನ್ನು ನೀಡುವಂತಾಗಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುವುದು. ಸ್ಥಳೀಯ ನಿಕಟಪೂರ್ವ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಅವರು ರಸ್ತೆ ವಿಸ್ತರಣೆ ಅಭಿವೃದ್ಧಿಪಡಿಸಲು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಕಳೆದ 40 ವರ್ಷಗಳ ಜನರ ಕನಸನ್ನು ನನಸು ಮಾಡಿದ್ದಾರೆ ಎಂದರು. 26ನೇ ದೇರೆಬೈಲ್ ನೈಋತ್ಯ ವಾರ್ಡ್ ಮಂಗಳೂರಿನ ಹೃದಯ ಭಾಗದಲ್ಲಿದ್ದಂಥ ಈ ಒಂದು ದೇರೆಬೈಲ್ ನೈಋತ್ಯ ಚಿಲಿಂಬಿ ವಾರ್ಡ್ ಪರಿಸರದಲ್ಲಿ ಬಹಳ ಅಭೂತಪೂರ್ವವಾದಂಥ ಒಂದು ಕೆಲಸ, ಊರಿನ ಎಲ್ಲ ಬಂಧುಗಳ ಸಹಕಾರ, ಅದೇ ರೀತಿಯಲ್ಲಿ ಈ ಪರಿಸರದ ಜಾಗದ ಮಾಲಕರ ಒಂದು ದೊಡ್ಡ ರೀತಿಯ ಸಹಕಾರದೊಂದಿಗೆ ಮಾನ್ಯ ಗಣೇಶ್ ಕುಲಾಲ್ ಅವರು, ಅದೇ ರೀತಿ ಈ ಊರಿನ ಎಲ್ಲ ಬಂಧುಗಳು, ಮಲರಾಯ ದೇವಸ್ಥಾನದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಈ ಭಾಗದ ಪ್ರಮುಖರಾಗಿರುವಂಥ ಬಿರೂರು ಕುಂಡದ ಅಧ್ಯಕ್ಷರಾಗಿರುವಂಥ ಉದಯ್ ಪೂಜಾರಿ ಅವರು, ಹಾಗೆ ಎಲ್ಲ ಬಂಧುಗಳ ದೊಡ್ಡ ಸಹಕಾರದೊಂದಿಗೆ ಈ ಕೆಲಸ ಯಶಸ್ವಿಯಾಗಿದೆ ಅಂತ ಹೇಳುವಂಥದ್ದು ನಾನು ಭಾಳ ಸಂತೋಷವಾಗಿ ಒಂದು ಖುಷಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇವತ್ತು ಸರಿಸುಮಾರು ಒಂದು 40 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಆದರೆ ಆಚೆ ಈಚೆ ಎಲ್ಲ ರಸ್ತೆಗಳ ಅಭಿವೃದ್ಧಿ ಆದರೂ ಕೂಡ ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಮಣ್ಣಿನ ರಸ್ತೆ ಇದ್ದು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ, ಎಲ್ಲೋ ಒಂದು ಕಡೆ ರಸ್ತೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ, ಸಾರ್ವಜನಿಕರು ಈ ರಸ್ತೆ ಆಗಬೇಕು ಅಂತೇಳುವಂಥ ಚಿಂತನೆಯನ್ನು ಮಾಡಿದರೂ ಕೂಡ ಪಾಲಿಕೆಯ ಸದಸ್ಯರಿಗಿರ್ಬೋದು ಅಥವಾ ಅಧಿಕಾರಿಗಳಿಗಿರ್ಬೋದು ಅಥವಾ ಈ ಭಾಗದ ನಿವಾಸಿಗಳಿಗೆ ರಸ್ತೆಯನ್ನು ಮಾಡಲಿಕ್ಕಾಗದಂಥ ಒಂದು ವಾತಾವರಣ ಕಳೆದ 40 ವರ್ಷಕ್ಕೂ ಮೇಲಿನಿಂದ ಇತ್ತು. ಹಾಗಾಗಿ ಗಣೇಶ್ ಕುಲಾಲ್ ಅವರಿಗೆ ನಾನು ಅಭಿನಂದನೆ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಅವರು ಮಾಡುವಂಥ ಕಾರ್ಯ ಹಲವಾರು ವರ್ಷಗಳಿಂದ ಆಗದಂಥ ಕಾರ್ಯವನ್ನು ಅವರು ಈ ಸಮಾಜದ ಎಲ್ಲ ಬಂಧುಗಳ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ. ಅವರು ಒಂದು ಪ್ರಾಮಾಣಿಕವಾದಂಥ, ಒಂದು ನಿಸ್ವಾರ್ಥವಾದಂಥ ಸೇವೆಯನ್ನು ಕೊಡುವಂಥ ಒಂದು ಸೇವಕನ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಮಹಾನಗರ ಪಾಲಿಕೆ ಸದಸ್ಯ ಈ ವಾರ್ಡಿಗೆ ಸಿಕ್ಕಿದ್ದು ಅದು ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಹೇಳ್ತೇನೆ. ಈ ಸಂದರ್ಭ ವಿಸ್ತರಿಸಿದ ಸುಸಜ್ಜಿತ ರಸ್ತೆಯನ್ನು ನಿರ್ಮಿಸಲು ಸಹಕರಿಸಿದ ಶಾಸಕರಾದ ವೇದವ್ಯಾಸ್ ಕಾಮತ್, ಕಾರ್ಪೊರೇಟರ್ ಗಣೇಶ್ ಕುಲಾಲ್, ರಸ್ತೆ ವಿಸ್ತರಣೆಗಾಗಿ ಭೂಮಿಯನ್ನು ಬಿಟ್ಟುಕೊಟ್ಟ ವಜ್ರಾಕ್ಷ ಮತ್ತಿತರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭ ಸ್ಥಳೀಯ ನಿಕಟಪೂರ್ವ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಬಿರುವೇರ್ ಕುಡ್ಲಾ ಸ್ಥಾಪಕಾಧ್ಯಕ್ಷ ಉದಯ ಪೂಜಾರಿ, ಸ್ಥಳೀಯರಾದ ವಜ್ರಾಕ್ಷ, ಮಲ್ಲರಾಯ ದೇವಸ್ಥಾನದ ಆಡಳಿತ ಸಮಿತಿ ಸೇರಿದಂತೆ ಪ್ರಮುಖರಾದ ವಸಂತ ಪೂಜಾರಿ, ಉದಯ ಪೂಜಾರಿ ಬಳ್ಳಾಲ್ಬಾಗ್, ಸುರೇಶ್ ರಾವ್, ಸೋಮಶೇಖರ್ ಹೊಯ್ಗೆಬೈಲ್, ವಜ್ರಾಕ್ಷ, ಮಾಜಿ ಪಾಲಿಕೆ ಸದಸ್ಯ ಅಶ್ವಿನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.